ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ ಅಂಡ್ ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಹಾನ್ಬಾಲ್ ಚಿಕ್ಕೀಸ್. ವೀಕ್ಷಕರೇ, ಗುಡ್ ಫುಡ್ ವಿತ್ ಹ್ಯಾಪಿನೆಸ್ ಅಂಡ್ ಟೇಸ್ಟಿ ಫುಡ್ ವಿತ್ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾರೆ. ಸೊ ಪ್ರೀತಿಯಿಂದ ತಯಾರಿಸಿದಂಥ ಆಹಾರ ಯಾವಾಗಲೂ ಮನಸ್ಸಿಗೆ ಖುಷಿ ಅನಿಸುತ್ತೆ, ಅದು ರುಚಿ ಇರಲಿ ಇಲ್ಲದಿರಲಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ರುಚಿ ಮತ್ತು ಶುಚಿಯಾದಂತಹ ಅಡುಗೆ ಇವತ್ತು ಹೇಳಿಕೊಡ್ಲಿಕ್ಕೆ ಶ್ರೀಮತಿ ರೇಣುಕಾ ಅವರು ಅತಿಥಿಯಾಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ? ಬಹಳ ದಿನಗಳ ನಂತರ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಸೊ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡ್ತಾ ಇರ್ತೀರಾ ನೀವು? ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಬೇಗ ರೆಸಿಪಿ ರೆಡಿ ಆಗುತ್ತೆ. ಸೊ ಹೇಗೆ ನಡೀತು? ಲಾಕ್ಡೌನ್ ಆಯಿತು, ಅದಾದ ನಂತರ ಕೆಲವೊಂದು ಅವಘಡಗಳೆಲ್ಲ ಬಂತು, ಮಳೆಗಾಲ ಆಯಿತು, ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗೆ ಅನಿಸ್ತು? ಹೇಗಾಯಿತು? ಎಲ್ಲ ಪ್ರಾಬ್ಲಮ್ ಇಲ್ಲ ಸರ್, ಈಗ ಲಾಕ್ಡೌನ್ ಆಗಿ ಅಲ್ವಾ? ಓಕೆ. ಸೊ ಎಲ್ಲ ಒಳ್ಳೆದ್ರಲ್ಲಿ ನಡೀತಾ ಇರ್ಲಿ, ಆದಷ್ಟು ಬೇಗ ಮೊದಲ ಪರಿಸ್ಥಿತಿ ಬರಲಿ ಅಂತ ನಮ್ದು ಒಂದು ಆಸೆ ಅಲ್ವಾ? ಏನ್ ಅಡಿಗೆ ಹೇಳ್ಕೊಡ್ತಾ ಇದೀರಾ? ಬಿಳಿ ಹೋಳಿಗೆ ಅಂತ ಹೇಳಿ. ಬಿಳಿ ಹೋಳಿಗೆ, ಓಕೆ. ಆಮೇಲೆ ಇನ್ನೊಂದು ಅದಕ್ಕೆ ಸೀಕರಣೆ ಅಂತ ಹೇಳಿ. ಸೀಕರಣೆ, ಓಕೆ. ಸೊ ಎರಡು ವಿಭಿನ್ನವಾಗಿದೆ. ಸೊ ನೀವು ಅಡಿಗೆ ಮನೆಯಲ್ಲಿ ಬಂದಾಗ ಏನಾದ್ರೂ ವಿಭಿನ್ನವಾದಂತ ಹೇಳ್ಕೊಡ್ತೀರಾ. ಸೊ ತಡ ಮಾಡೋದು ಬೇಡ, ಹೋಗುವಾಗ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಾವು ಹಾಗಾದ್ರೆ ಏನ್ ಮಾಡ್ಕೊಳ್ಳೋ ಇವತ್ತು? ಬಾಣಲೆ. ಓಕೆ, ಈಗ ಮಾಡ್ತಾ ಇರೋದು ಹಾಗಾದ್ರೆ ಫಸ್ಟ್ ರೆಸಿಪಿ ಇದು, ಅದು ಹೋಳಿಗೆಗೆ ಒಳಗೆ ಹಾಕ್ಲಿಕ್ಕೆ. ಹೋಳಿಗೆ ಮಾಡ್ತಾ ಇರೋದು ಈಗ. ಓಕೆ, ಈಗ ಏನ್ ಬೇಕು ಹಾಗಾದ್ರೆ? ಫಸ್ಟ್ ಸ್ವಲ್ಪ ನೀರು. ನೀರಾ? ಸ್ವಲ್ಪ ನೀರು ಸಾಕ? ಸೊ ಈಗ ನಾವು ಮಾಡ್ತಾ ಇರೋದು ಹಾಗಾದ್ರೆ ಬಿಳಿ ಹೋಳಿಗೆ ಅಲ್ವಾ? ಸೊ ಬಿಳಿ ಹೋಳಿಗೆ ಅಂತ ಯಾಕೆ? ಅಂದ್ರೆ ಹೋಳಿಗೆ ಬಿಳಿ ಅಂದ್ರೆ ಕಲರ್ ಬಿಳಿ ಬರುತ್ತೆ ಅಂತ ಹೇಳಿ? ಕಲರ್ ಬಿಳಿ ಮತ್ತೆ ಒಳಗೆ ಸಹ ಬಿಳಿದೆ ಹಾಕುವುದು. ನಾವು ಫಿಲ್ಲಿಂಗ್ ಕೂಡ ಬಿಳಿ ಕಲರ್ ಅಲ್ಲಿ ಇರುತ್ತೆ. ಓಕೆ ಓಕೆ, ಸರಿ. ಬಟ್ ಫಿಲ್ಲಿಂಗ್ ಅಲ್ಲಿ ಏನು ಕಾಣ್ತಾ ಇಲ್ಲ, ಕೇವಲ ಇದು ಮಾತ್ರ ಫಿಲ್ಲಿಂಗ್ ಮಾಡ್ಲಿಕ್ಕೆ. ಅದು ಏನದು ಆಕ್ಚುಲಿ? ಅದು ಹೂರ್ಣ ಅಂತ ಹೇಳೋದು. ಓಕೆ ಓಕೆ, ಅದಕ್ಕೆ ಅದನ್ನ ಹಾಕಿ ಮಾಡಬೇಕು. ಓಕೆ ಓಕೆ. ಹೂರ್ಣ ಯಾವ್ದ್ರ ಹೂರ್ಣ? ಅದು ಹುಡಿ, ಅಕ್ಕಿ ಹುಡಿ. ಇದು ಅಕ್ಕಿ ಹುಡಿ. ಓಕೆ, ಅಕ್ಕಿ ಹುಡಿ ಉಪ್ಪು ಹಾಕಿ ಅಷ್ಟೇ ಅದನ್ನ ಹಾಕೋದು. ಓಕೆ ಓಕೆ ಓಕೆ. ಸೊ ಬೇರೆ ಏನು ಹಾಕ್ಲಿಕ್ಕಿಲ್ಲ, ಅಕ್ಕಿ ಹುಡಿ. ಬೇಕಿದ್ರೆ ತರಕಾರಿ ಎಲ್ಲ ಹಾಕ್ಬೋದು, ಕ್ಯಾರೆಟ್, ತುರಿ, ಓಕೆ ಓಕೆ, ಅದು ಸಹ ಹಾಕ್ಬೋದು. ಮೆಣಸು, ಕೊತ್ತಂಬರಿ ಸೊಪ್ಪು ಓಕೆ ಎಲ್ಲ ಹಾಕ್ಬೋದು. ಸೊ ಇದಾಗಾದ್ರೆ ಸಿಹಿ ಅಲ್ಲ? ಇಲ್ಲ, ಕಚಪ್ಪೆದು. ಸಪ್ಪೆ ಹೋಳಿಗೆ. ಓಕೆ ಓಕೆ. ಸೊ ಹಾಗಾದ್ರೆ ಇದು ಬರುವಂತದ್ದು ಸಪ್ಪೆ ಆಗಿ? ಸಪ್ಪೆ ಹೋಳಿಗೆ ಸರ್. ಓಕೆ. ಅದಕ್ಕೆ ಸೂಟ್ ಆಗುವಂತಂದ್ರೆ ಮಾವಿನ ಸೀಕರಣೆ ನೆಕ್ಸ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇದು ಸಪ್ಪೆ ಬಂದ್ರೆ ಅದು ಸ್ವಲ್ಪ ಅದಕ್ಕೆ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ವೆರೈಟಿ ಪಲ್ಯ ಸಹ ಮಾಡಬಹುದು. ಓಕೆ, ಪಲ್ಯ ಕೂಡ ಮಾಡ್ಕೊಳ್ಬಹುದು. ಓಕೆ. ನೀರು ಕುದಿ ಬರ್ತಾ ಇದೆ. ಸ್ವಲ್ಪ ಉಪ್ಪು. ಸೊ ಸಿಂಪಲ್ ಆಗಿರುವಂತಹ ರೆಸಿಪಿ, ಇದು ಇಂಗ್ರೀಡಿಯೆಂಟ್ಸ್ ಗಳು ಅಲ್ವಾ? ಓಕೆ. ಇದು ಅಕ್ಕಿ ಹುಡಿ. ಅಕ್ಕಿ ಹುಡಿ. ಓಕೆ. ಕಲಡಿಸ್ಲಿಯಾ? ಓಕೆ, ಈ ತರ ಕಲಡಿಸಿದಾಗ ಗಟ್ಟಿ ಆಗುತ್ತೆ. ಓಕೆ, ತಕೊಳ್ಳಿ ಮಾಡಿ. ಸೊ ಈ ಹೋಳಿಗೆ ಹೀಗೇನೆ ಮಾಡ್ಕೊಳ್ಳೋದು ಅಥವಾ ಏನಾದ್ರೂ ಹಬ್ಬಕ್ಕೆ ಅದಕ್ಕೆ ಏನಾದ್ರು ಮಾಡ್ತಾರಾ? ಬೆಳಗ್ಗೆ
ಯಾವಾಗಲೂ ಚಪಾತಿ ಮಾಡಿ ಮಾಡಿ ಅದೇ ತಿಂದು ತಿಂದು ಸ್ವಲ್ಪ ಇದಾಯ್ತಂದ್ರೆ ವೆರೈಟಿ ಮಾಡ್ಕೊಳ್ಬೋದು. ಓಕೆ, ಸ್ವಲ್ಪ ಚೇಂಜಸ್ Changes ಇರುತ್ತೆ. ಸೊ ಒಂದು ಹಬ್ಬಕ್ಕಂತ ಏನು ತರ ಆ ತರ ಏನಿಲ್ಲ, ಮಾಡ್ಕೊಳ್ಬೋದು. Okay, ಹಬ್ಬಕ್ಕೆ ಸಹ ಮಾಡ್ಬೋದು. ಈ ಹೋಳಿಗೆ ತಿನ್ನದೇ ಇರೋ ಸ್ವೀಟ್ ಇಷ್ಟ ಇಲ್ಲದವರು ಸಪ್ಪೆ ತರ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಇದನ್ನ ಇಳಿಸುವ. ಹೇಳಿಸ್ವಲ್ಲ, ಇದರಲ್ಲಿ ಹಾಕುದಾ? ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಳುವಲ್ಲ, ಹಾಕಿ. ಓಕೆ, ಇನ್ನು ಇದು ಸ್ವಲ್ಪ ಮ್ಯಾಶ್ ಮಾಡಬೇಕು. ಸೊ ಇದು ಬೆಂದು ಆರಿ ಆದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಾ? ಓಕೆ, ರೆಡಿ ಆಯ್ತು ಇದು. ಇನ್ನು ಹೋಳಿಗೆ ಮಾಡಲಿಕ್ಕೆ ಹೋಳಿಗೆ ಮಾಡ್ಕೊಳ್ಳೋದಾ? ಓಕೆ. ಸೊ ಆ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ನೀವು ಹಿಟ್ಟು ಇಟ್ಟಿದ್ದೀರಲ್ಲ, ಅದು ಯಾವ್ದ್ರಲ್ಲಿ ಮಾಡಿದಂತ? ಮೈದಾ. ಓಕೆ, ಮೈದಾಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ಕಲಿಸಿದ್ದೇನೆ. ಮೈದಾ, ಅರಿಶಿನ ಹುಡಿ, ಸೋಡಾ, ಉಪ್ಪು, ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಸೊ ಕಲಿಸಿ ಹಿಟ್ಟು ಮಾಡಿ ಇಟ್ಟಿದ್ದೀರಾ? ಓಕೆ, ಸರಿ, ಸ್ಟಾರ್ಟ್ ಮಾಡುವ ಮೇಡಮ್. ಸೊ ಇದಕ್ಕಿನ್ನು ಬೇರೆ ಏನು ಹಾಕಲಿಲ್ಲ, ಮೆಣಸಿನ ಹುಡಿ ಅದು ಇದು ಏನು ಇಲ್ಲ, ಏನಿಲ್ಲ, ಇಷ್ಟೇ. ಇಷ್ಟೇ. ಓಕೆ, ಲಟ್ಟಿಸ್ಲಿಕ್ಕೆ. ಓಕೆ. ಸೊ ಇದು ಅದರ ಜೊತೆ ಬ್ಲೆಂಡ್ ಮಾಡಿದಾಗ ಕಲರ್ ಅದರ ಜೊತೆನೆ ಮಿಕ್ಸ್ ಆಗಿ ಬಿಡುತ್ತೆ ಅಲ್ವಾ? ಓಕೆ, ಹಾಕ್ಬೋದು ಈಗ. ಎಣ್ಣೆ ಎಲ್ಲ ಏನು ಬೇಡವಾ? ಎಣ್ಣೆ ಸ್ವಲ್ಪ ಅದಕ್ಕೆ ಹಾಕಿ. ಹಾ, ಸರಿ. ಸೊ ಎಣ್ಣೆ ಬಿಸಿ ಆಯ್ತು. ಸೊ ಬಾಳೆ ಎಲೆಯಲ್ಲಿ ಲಟ್ಟಿಸಿದ್ರಿಂದ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಲ್ವಾ? ಓಕೆ, ಮಗಿಸ್ಲ್ಯಾ? ಸೊ ಇದು ಸ್ವಲ್ಪ ಉಬ್ಕೊಂಡು ಬರುತ್ತಾ ಹೇಗೆ? ಉಬ್ಬಿ ಬರುತ್ತೆ ಸರ್. ಉಬ್ಬಿ ಬರುತ್ತಾ? ಉಬ್ಬಿ ಬರುತ್ತೆ. ಅದೇ ಇದು ಸ್ವಲ್ಪ ಉಬ್ಕೊಂಡು ಬರ್ತಾ ಇದೆ ಅಲ್ವಾ? ನೋಡಿ. ಸೊ ಇದು ತೆಗಿಲ್ಯಾ? ಸಾಕಲ್ಲ? ಸಾಕು. ಎಣ್ಣೆ ಬೇಕಾ ಸ್ವಲ್ಪ? ಸ್ವಲ್ಪ ಅದಕ್ಕೆ. ಆಯ್ತಾ? ಓಕೆ, ತೆಗಿವಾಗಾದ್ರೆ. ಸೊ ಗ್ಯಾಸ್ ಕೂಡ ಆಫ್ ಮಾಡಲಿಯಾ? ಓಕೆ. ಸೊ ಬೇಗ ಆಗುತ್ತೆ, ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಫಾಸ್ಟ್ ಆಗುತ್ತೆ ಅಲ್ವಾ? ಎಸ್. ಓಕೆ, ಬಟ್ ಇದು ಕಂಪ್ಲೀಟ್ ಆಗಿಲ್ಲ, ಇದಕ್ಕೆ ಇನ್ನೊಂದು ಸೀಕರಣೆ ಮಾಡ್ಲಿಕ್ಕಿತ್ತು. ಬಟ್ ಎನಿ ಹೌ ವೀಕ್ಷಕರಿಗೆ ಹೇಳುವ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಎಸ್ ವೀಕ್ಷಕರೇ, ಬಿಳಿ ಹೋಳಿಗೆ ರೆಡಿ ಆಗಿದೆ. ಬಟ್ ಇದು ಸಪ್ಪೆ ಆದಂತಹ ಟೇಸ್ಟ್ ಅಂತ ಹೇಳ್ತಾರೆ. ಸಪ್ಪೆ ಅಂತ ಹೇಳಿದ್ರೆ ಫುಲ್ ಸಪ್ಪೆ ಅಲ್ಲ, ತಿನ್ಬೋದು, ಹೀಗೇನೆ ತಿನ್ಬೋದು. ಆದರೆ ಅದ್ರ ಜೊತೆಗೆ ಇನ್ನೊಂದು ಸೀಕರಣೆ ಆಗ್ಲಿಕ್ಕಿದೆ. ಬಟ್ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಬಿಳಿ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಅಕ್ಕಿ ಹಿಟ್ಟನ್ನು ಹಾಕಿ ಮುದ್ದೆ ಬರುವವರೆಗೂ ತಿರುವುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ನಾದಿಕೊಂಡು ಉಂಡೆಗಳನ್ನು ಮಾಡಿಕೊಳ್ಳಿ. ಆನಂತರ ಮೈದಾ ಹಿಟ್ಟು, ಅರಿಶಿನ ಪುಡಿ, ಉಪ್ಪು, ಸೋಡಾ ಪುಡಿ ಹಾಕಿ ನಾದಿಕೊಂಡ ಹಿಟ್ಟನ್ನು ಲಟ್ಟಿಸಿ ಹೋಳಿಗೆ ಹೂರಣವನ್ನು ತುಂಬಿ ಮತ್ತೊಮ್ಮೆ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬಿಳಿ ಹೋಳಿಗೆ ತಯಾರು. ಸೊ ಹೋಳಿಗೆ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಂಡು ಬಂದ್ರಿ. ಇದರ ಘಮ ಅಂತೂ ಮೂಗಿನ ಹತ್ರ ಬರ್ತಾ ಇದೆ.
ಬಟ್ ಹೇಗೆ ನಾವು ದೋಸೆಗೆ ಚಟ್ನಿ ಬೇಕು ಅಥವಾ ಒಂದು ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ಯಾವ ಥರ ಒಂದು ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ, ಹಾಗೆಯೇ ಈ ಬಿಳಿ ಹೋಳಿಗೆಗೆ ಮಾವಿನ ಹಣ್ಣಿನ ಸೀಕರಣೆ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಅದು ರೆಡಿ ಮಾಡ್ಕೊಳ್ಳಿಕ್ಕೆ ಇದೆ, ಅದಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಬಾಯ್ಲ್ಡ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ ಮತ್ತು ಹಾನ್ಬಾಲ್ ಚಿಕ್ಕೀಸ್. ವೀಕ್ಷಕರೇ, ಬಿಳಿ ಹೋಳಿಗೆ ಅಂತೂ ರೆಡಿ ಆಗಿತ್ತು, ಆಗಲೇ ಹೇಳಿದೆ. ಅದರ ಜೊತೆಗೆ ಒಂದು ಕಾಂಬಿನೇಷನಿಗೆ ಅದನ್ನು ನೆಂಚ್ಕೊಂಡು ತಿನ್ನಲಿಕ್ಕೆ ಸೊ ಮಾವಿನ ಹಣ್ಣಿನ ಸೀಕರಣೆ ಮಾಡಲಿಕ್ಕಿದೆ. ಬನ್ನಿ ಯಾವ ರೀತಿ ನೋಡ್ಕೊಳ್ಳೋಣ. ಎಸ್, ಓಕೆ ಮೇಡಮ್. ಸೊ ಮಾವಿನ ಹಣ್ಣಿನ ಸೀಕರಣೆ ಅಂತ ಹೇಳಿದ್ರಿ. ಎಸ್, ಸ್ಟಾರ್ಟ್ ಮಾಡುವ. ಮಿಕ್ಸಿ ಜಾರ್ ಬೇಕಾ? ಸೊ ಇದು ಅಂದರೆ ಯಾವ ಥರ ಒಂದು ಚಟ್ನಿ ಥರ ಮಾಡ್ಕೊಳ್ಳೋದ ನಾವು? ಓಕೆ ಓಕೆ. ಇದೆಲ್ಲ ಹೋಳಿಗೆ ಸ್ವಲ್ಪ ಸಪ್ಪೆ ಇರೋದ್ರಿಂದ ಇದು ಸ್ವೀಟ್, ಸ್ವಲ್ಪ ಸ್ವೀಟ್ ಇರಲಿ. ಸ್ವೀಟ್, ಓಕೆ. ಇದು ಕಸಕಸೆ, ಕಸಕಸೆ, ಓಕೆ. ಏಲಕ್ಕಿ, ಇದು ಬಡೆ ಸೊಪ್ಪು ಅಂತ Okay. ಅದು. ಸೊ ಇದು ಯೂಶ್ವಲಿ ಯಾವ ಸೈಡಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಜಾಸ್ತಿ ತಿಂತಾರೆ? ಉತ್ತರ ಕರ್ನಾಟಕ ಎಲ್ಲ? ಉತ್ತರ ಕರ್ನಾಟಕದಲ್ಲಿ ಪಿಕ್ನಿಕ್ ಹೋದಾಗೆ ಗದ್ದೆ ಸೈಡ್ ಎಲ್ಲ ಹೋಗ್ತೀವಿ ಬೋರ್ ಆದ್ರೆ, ಓಕೆ ಓಕೆ. ಆಗ ತಗೊಂಡೋಗಿ ಅಲ್ಲಿ ತಿನ್ನುವಂಥದ್ದು, ಅದರದ್ದೊಂದು ಮಜಾನೇ ಬೇರೆ ಅಲ್ವಾ? ಹೌದು, ಓಕೆ. ಇದು ಸ್ವಲ್ಪ ಗ್ರೈಂಡ್ ಮಾಡಿ. ಇಷ್ಟೇನಾ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ? ನೀರು ಬೇಡವಾ? ನೀರು ಬೇಡ, ಎಂಥದ್ದು ಬೇಡ, ಓಕೆ. ಮಾವಿನ ಹಣ್ಣು ಸುಲ್ಕೊಳ್ಳಿ. ಓಕೆ. ಸೊ ಯಾವುದೇ ಮಾವಿನ ಹಣ್ಣು ಆಗುತ್ತಾ? ಯಾವುದೇ ಮಾವಿನ ಹಣ್ಣು ಆಗುತ್ತೆ. ಮಾವಿನ ಹಣ್ಣಿನ ಸೀಸನ್ ಅಂತೂ ಮುಗಿತಾ ಬಂತು, ಬಟ್ ಬಂತು. ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದಿಲ್ಲದಿದ್ರೆ ಬಾಳೆಹಣ್ಣಿಂದು ಸಹ ಮಾಡಿ. ಮಾವಿನ ಹಣ್ಣಿನ ಬದಲು ಬಾಳೆಹಣ್ಣು? ಬಾಳೆಹಣ್ಣು ಸಹ ಮಾಡಿ. ಓಕೆ ಓಕೆ. ಬೇರೆ ಯಾವುದೇ ಹಣ್ಣು ಆಗುತ್ತಾ ಅಥವಾ ಬಾಳೆಹಣ್ಣು ಮಾತ್ರ? ಬಾಳೆಹಣ್ಣು ಮಾತ್ರ. ಬಾಳೆಹಣ್ಣು ಮಾತ್ರ, ಓಕೆ. ಸ್ವಲ್ಪ ನೀರು ಬೇಕಾ? ಹಾಕ್ಲಿಯಾ? ಸ್ವಲ್ಪ. ಸೊ ಇದರದೆಲ್ಲ ರಸವನ್ನು ತೆಗಿಬೇಕು. ಓಕೆ. ಅದಾಯ್ತು. ಇನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ, ಓಕೆ. ಸೊ ಇದು ಆಗ ನಾವು ಹುಡಿ ಮಾಡಿದ್ವಿ, ಓಕೆ. ಸ್ವಲ್ಪ ಬೆಲ್ಲ. ಸೊ ಈಗ ನಂಗೆ ಒಂದು ಅಂದಾಜಿ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಅದರಲ್ಲಿ ಏನು ಟೇಸ್ಟ್ ಇಲ್ಲದಿದ್ರು ಇದು ಅದಕ್ಕೆ ಟೇಸ್ಟ್ ಕೊಡುತ್ತೆ ಅಲ್ವಾ? ಆಯ್ತಾ? ಓಕೆ. ಬಿಳಿ ಹೋಳಿಗೆ ಮತ್ತು ಸೀಕರಣೆ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಎಸ್, ಏನೋ ಒಂದು ಹೊಸತಾದಂತಹ ಟೇಸ್ಟ್ ಇದರಲ್ಲಿ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಬಿಳಿ ಹೋಳಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ. ಸೊ ಆಗಲೇ ಹೇಳಿದಾಗ ಇದಕ್ಕೆ ಕಾಂಬಿನೇಷನ್ ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಟ್ಟಿದ್ದಾರೆ. ಸೊ ಈ ಮಾವಿನ ಹಣ್ಣಿನ ಸೀಕರಣೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ ಒಮ್ಮೆ. ಮಾವಿನ ಹಣ್ಣಿನ ಸೀಕರಣೆ ತಯಾರಿಸುವ ವಿಧಾನ. ಮೊದಲಿಗೆ ಸಕ್ಕರೆಗೆ ಗಸಗಸೆ, ಏಲಕ್ಕಿ, ಬಡೆಸೊಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಮಾವಿನ ಹಣ್ಣಿನ ಸಿಪ್ಪೆ ಸುಲಿದು ಸ್ವಲ್ಪ ನೀರು ಸೇರಿಸಿ ಮಾವಿನ ಹಣ್ಣನ್ನು ಕಿವುಚಿಕೊಳ್ಳಿ. ಆನಂತರ ಸಕ್ಕರೆ ಪುಡಿ,
ಬೆಲ್ಲ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ರುಚಿಕರವಾದ ಮಾವಿನ ಹಣ್ಣಿನ ಸೀಕರಣೆ ಬಿಳಿ ಹೋಳಿಗೆಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ನೀವು ಆಗ್ಲೇ ಹೇಳಿದ್ರಿ ಉತ್ತರ ಕರ್ನಾಟಕ ಬದಿಯಲ್ಲಿ ಗದ್ದೆಗೆಲ್ಲ ಹೋಗುವಾಗ ಇದನ್ನೆಲ್ಲ ಕೊಂಡೋಗ್ತಾರೆ ಮಾಡ್ಕೊಂಡು, ಅಥವಾ ಎಲ್ಲಾದ್ರೂ ದೂರ ಹೋಗುವಾಗ ಅಲ್ವಾ? ಸೊ ಇವತ್ತು ನಮ್ಮ ಕಿಚನಲ್ಲಿ ನಾವು ಟೇಸ್ಟ್ ನೋಡ್ತಾ ಇದ್ದೇವೆ, ನೋಡುವ ಅಲ್ವಾ? ಎಸ್. ಸೊ ಫಸ್ಟ್ ಈಗಲೇ ತಿಂದು ನೋಡುವ ಯಾವ ಥರ ಇದರ ಟೇಸ್ಟ್ ಇದೆ ಅಂತ ಹೇಳಿ. ಸೊ ನೀವು ಹೇಳಿದಾಗೆ ಒಂಥರ ಮೈಲ್ಡ್ ಟೇಸ್ಟ್, ನ್ಯಾಚುರಲ್ ಟೇಸ್ಟ್, ಖಾರನೂ ಇಲ್ಲ, ಸಿಹಿನೂ ಇಲ್ಲ, ಅಥವಾ ಏನೂ ಇಲ್ಲ, ಒಂದು ಸಿಂಪಲ್ ಆದಂಥ ಒಂದು ಟೇಸ್ಟ್. ಬಟ್ ಅದರ ಜೊತೆ ನೆಂಚ್ಕೊಂಡು ತಿಂದ್ರೇ ಚೆನ್ನಾಗಿರೋದು ಅಲ್ವಾ? ಓಕೆ. ಚೆನ್ನಾಗಿದೆ. ಸೊ ನೀವು ಹೇಳ್ದಾಗೇನೆ ಇದರ ಕಂಪ್ಲೀಟ್ ಟೇಸ್ಟ್ ಇರುವಂಥದ್ದು ಈ ಮಾವಿನ ಹಣ್ಣಿನ ಸೀಕರಣೆಯಲ್ಲಿ ಅಲ್ವಾ? ಅದರ ನಾವು ಹುಡಿ ಮಾಡಿರ್ತೇವೆ, ಬಡ್ ಸೊಪ್ಪು, ಅದಾದ ನಂತರ ಏಲಕ್ಕಿ, ಅದಾದ ನಂತರ ಸಕ್ಕರೆ ಹಾಕಿದಂಥ ಹುಡಿ ಮತ್ತು ಮಾವಿನ ಹಣ್ಣಿನ ಜೊತೆ ಕಾಂಬಿನೇಷನ್ ಆದ್ರಿಂದ ಈ ಹೋಳಿಗೆಗೆ ಒಂದು ಟೇಸ್ಟ್ ಬರ್ತಾ ಇದೆ. ಬಟ್ ಪರ್ಫೆಕ್ಟ್ ಕಾಂಬಿನೇಷನ್. ಸಂಜೆ ಹೊತ್ತು ಚಹಾ ಕಾಫಿ ಕುಡಿಯುವಾಗಲೂ ಚೆನ್ನಾಗಿರುತ್ತೆ ಅಲ್ವಾ? ಎಸ್, ನೈಸ್. ಅದೇ ನಾ ಹೇಳಿದಾಗೆ ಹೊಸತಾದಂಥ ಒಂದು ಟೇಸ್ಟ್. ಸೊ ಯಾರು ಬೇಕಾದರೂ ಟ್ರೈ ಮಾಡ್ಕೊಳ್ಬೋದು ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಇವತ್ತು? ಖುಷಿ ಆಯ್ತಾ? ಎಸ್, ನೀವು ಯಾವಾಗಲೂ ಬರ್ತಾ ಇರ್ತೀರಾ, ಮತ್ತೊಮ್ಮೆ ಯಾವಾಗಲೂ ಇದೇ ರೀತಿ ಬರ್ತಾ ಇರಿ. ಓಕೆ, ಎಸ್. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯ ಮಿತ್ರ ಇದು, ಅದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ವೀಕ್ಷಕರೇ ನೋಡಿದ್ರವಲ್ಲ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪೀಸ್ಗಳು ರೆಡಿ ಆಗಿತ್ತು. ಅದು ಕೂಡ ಬೇರೆನೇ ಒಂದು ಪ್ರದೇಶದ ಆ ಪ್ರದೇಶದಲ್ಲಿರುವಂತಹ ಒಂದು ರುಚಿಯನ್ನು ನಮ್ಮ ಅಡುಗೆ ಮನೆಯ ಮುಖಾಂತರ ನಿಮಗೆ ತೋರ್ಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಕೂಡ ಮತ್ತಷ್ಟು ಹೊಸತಾದಂತಹ ರೆಸಿಪಿಗಳ ಜೊತೆ, ಮತ್ತಷ್ಟು ಹೊಸತಾದಂತಹ ಈ ಅಡುಗೆಯ ಬೇರೆ ಬೇರೆ ವಿಧಾನಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.